ದಿನ ನಮಸ್ತೆ ಎಲ್ರಿಗೂ. ಹೇಗಿದ್ದೀರಾ ಎಲ್ಲ? ನಾನು ಸ್ವಲ್ಪನೂ ಚೆನ್ನಾಗಿಲ್ಲ. ಯಾಕೆ ಅಂದರೆ ಮೊನ್ನೆಯಿಂದ ಕತ್ತು ನೋವು ಸ್ಟಾರ್ಟ್ ಆಗಿದೆ ಫುಲ್ಲು. ಲಾಸ್ಟ್ ಟೈಮ್ ಒಂದ್ಸಲ ಬೆಳಿಗ್ಗೆ ಏಳುವಾಗ ಫುಲ್ಲು ಪೇಯ್ನ್ ಸ್ಟಾರ್ಟ್ ಆಗಿತ್ತು, ಹೇಳೋಕ್ಕಾಗ್ತಿರ್ಲಿಲ್ಲ, ಯಾರಾದರೂ ಎಬ್ಬಿಸ್ಬೇಕಾಗಿತ್ತು. ಆಮೇಲೆ ಟ್ಯಾಬ್ಲೆಟ್ ತಗೊಂಡು ಕಡಿಮೆ ಆಗಿತ್ತು. ಬಟ್ ನಿನ್ನೆ ಯೋಗಿತಕ್ಕನ ಮನೆ ಕಡೆ ಹೋಗಿ ಬರೋ ಅಷ್ಟೊತ್ತಿಗೆ ಮತ್ತೆ ಸ್ಟಾರ್ಟ್ ಆಯಿತು ಫುಲ್ಲು ಪೇಯ್ನು. ಈ ಕಡೆ ತಿರ್ಗಕ್ಕೂ ಆಗಲ್ಲ, ಈ ಕಡೆ ತಿರ್ಗಕ್ಕೂ ಆಗಲ್ಲ, ಫುಲ್ ಪೇಯ್ನ್ ಸ್ಟಾರ್ಟ್ ಆಗಿದೆ. ಟ್ಯಾಬ್ಲೆಟು ಹಳೇದಿತ್ತು, ಅದನ್ನ ಒಂದೆರಡು ತಗೊಂಡಿದ್ದೆ, ಕಡಿಮೆ ಆಗಲಿಲ್ಲ. ಮತ್ತು ಇವತ್ತು ಬೇರೆ ಟ್ಯಾಬ್ಲೆಟ್ ತೊಗೊಂಡು ಬಂದು ತಿಂದಿದ್ದೀನಿ, ನೋಡಬೇಕು ಏನಾಗುತ್ತೆ ಅಂತ. ತುಂಬ ಪೇಯ್ನ್ ಇದೆ. ಮಕ್ಕಳೆಲ್ಲ ತಮಾಷೆ ಮಾಡ್ತಿದ್ರು ನನಗೆ, ಬೊಂಬೆ ಥರ ನಡ್ತಿದ್ದಾರೆ ಅಥವಾ ರಾಬರ್ಟ್ ಥರ ಹೋಗ್ತಾ ಇದ್ದಾರೆ ಅಂತ. ಸೊ ಇವಾಗ ಮೊದಲು ನಾನು ನಿಮಗೆ ಒಂದು ರೆಸಿಪಿನ ತೋರಿಸ್ತೀನಿ. ಸೌತೆಕಾಯಿ ರೆಸಿಪಿ, ಸೌತೆಕಾಯಿ ಮೆಣಸಿನ ಸಾರು ಅಂತ. ನೋಡಿ, ಅಲ್ಲಿಂದ ಅವ್ರ ಮನೆ ಪಜ್ಜು ಮನೆ ಅಲ್ಲಿದೆ, ಪ್ರಜ್ಜು ಮನೆ ಅಲ್ಲಿಂದ ತಮಾಷೆ ಮಾಡ್ತಿದ್ದಾನೆ. ಮೊದಲಿಗೆ ನಾನು ಇವಾಗ ರೆಸಿಪಿ ತೋರಿಸ್ತೀನಿ, ಸೌತೆಕಾಯಿ ಮೆಣಸಿನ ಸಾರು ಅಂತ. ಆಲ್ಮೋಸ್ಟು ಸೌತೆಕಾಯಿ ಯಾರಿಗೂ ಇಷ್ಟ ಇರಲ್ಲ, ಅಷ್ಟೊಂದು ತಿನ್ನಲ್ಲ, ಯಾರು ತಿನ್ನಲ್ಲ. ಬಟ್ ಈ ಥರ ಮಾಡಿ ನೋಡಿ, ತುಂಬಾ ಚೆನ್ನಾಗಾಗುತ್ತೆ. ಸೌತೆಕಾಯಿ ಖಾರ ಆಗಿ ಸ್ವಲ್ಪ ಸ್ವೀಟಾಗಿ ತುಂಬಾ ಚೆನ್ನಾಗಿರುತ್ತೆ. ದೇವಸ್ಥಾನದಲ್ಲಿ ಮಾಡೋ ರೀತಿಯಲ್ಲೇ ಇರುತ್ತೆ, ಸ್ವಲ್ಪ ತುಂಬಾ ಟೇಸ್ಟಿಯಾಗಿರುತ್ತೆ. ಮೊದಲು ರೆಸಿಪಿನ ನೋಡ್ಕೊಂಬನ್ನಿ, ಆಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಯಾರಿಗೆಲ್ಲ ಸೌತೆಕಾಯಿ ಸಾಂಬಾರು ಇಷ್ಟ ಆಗಲ್ವೋ ಅವರು ಈ ಥರ ಸೌತೆಕಾಯಿ ಮೆಣಸಿನ ಸಾರನ್ನು ಮಾಡಿ ನೋಡಿ, ತುಂಬಾ ಇಷ್ಟಪಟ್ಟು ತಿಂತೀರ. ನನಗೆ ಸೌತೆಕಾಯಿ ಅಂದರೆ ಸ್ವಲ್ಪ ದೂರ, ಆದರೆ ನಾನು ಈ ಥರ ಮಾಡಿದಾಗ ತುಂಬ ಊಟ ಮಾಡ್ತೀನಿ. 2 ಸಲ ಅಂತೂ ಊಟ ಹಾಕ್ಕೊಂಡು ಮಾಡೇ ಮಾಡ್ತೀನಿ. ಇದು ವೈಟ್ ರೈಸಿಗಂತೂ ಒಳ್ಳೆ ಕಾಂಬಿನೇಷನು, ತುಂಬಾ ಚೆನ್ನಾಗಿರುತ್ತೆ. ಖಾರ ಹುಳಿ ಸ್ವೀಟ್ ಎಲ್ಲ ಮಿಕ್ಸ್ ಆಗಿ ದೇವಸ್ಥಾನದಲ್ಲಿ ಯಾವ ರೀತಿ ಮಾಡ್ತಾರೋ ಅದೇ ಥರ ಇರುತ್ತೆ. ನಾವು ತುಳುವಿನಲ್ಲಿ ಕೊದ್ದುಲು ಅಂತ ಹೇಳ್ತೀವಿ, ಬಟ್ ಅದಕ್ಕೆ ಎಲ್ಲ ತರಕಾರಿಗಳನ್ನ ಹಾಕಿ ಮಿಕ್ಸ್ ಮಾಡಿ ಮಾಡೋದು. ಬಟ್ ಇದು ಒಂದೇ ಒಂದು ಸೌತೆಕಾಯಿ ಮಾತ್ರ ಹಾಕಿ ಮಾಡೋದು, ಆದರೂ ತುಂಬಾ ಟೇಸ್ಟಾಗಿರುತ್ತೆ. ಖಂಡಿತ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಇದನ್ನ ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ. ನಾನಿಲ್ಲಿ ಒಂದು ಸೌತೆಕಾಯಿನ ಕಟ್ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಸಣ್ಣದಾಗಿ ಮಾಡ್ಕೊಂಡಿಲ್ಲ. ಯಾಕಂದರೆ ಇದಕ್ಕೆ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಹಾಗೆ ಒಂದು ಈರುಳ್ಳಿ, ಒಂದು ಟೊಮೆಟೊ ಹಾಕಿ ಸ್ವಲ್ಪ ನೀರು ಹಾಕಿ ಬೇಯೋಕ್ಕೆ ಇಟ್ಟಿದ್ದೀನಿ. ಉಪ್ಪು ಆಮೇಲೆ ಹಾಕೋಣ. ಈಗ ಒಂದು ಬಾಣಲೆಯಲ್ಲಿ ನಾನು ಒಂದು 2 ಚಮಚ ಎಣ್ಣೆಯನ್ನು ಹಾಕ್ಕೊಂಡು ಒಂದು 6ರಿಂದ 7 ಉದ್ದ ಮೆಣಸು ಹಾಗೆ 5 ಗಿಡ್ಡ ಮೆಣಸನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಅದು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ನಿಧಾನಕ್ಕೆ ಫ್ರೈ ಮಾಡ್ಕೊಳ್ಳಿ. ಮೆಣಸಿನಕಾಯಿ ಸ್ವಲ್ಪ ಫ್ರೈ ಆಗ್ತಾ ಬಂದಾಗೆ ಇವಾಗ ನಾನು ಇದಕ್ಕೆ ಕೊತ್ತಂಬರಿ 4 ಚಮಚ, ಹಾಗೆ ಮೆಂತೆ 1/4 ಟೀ ಚಮಚ, ಜೀರಿಗೆ 2 ಚಮಚ, ಸಾಸಿವೆ 1 ಚಮಚ, ಉದ್ದಿನಬೇಳೆ 1 ಚಮಚ, ಕಡಲೆಬೇಳೆ 1 ಚಮಚ, ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಒಂದು ಸಣ್ಣ ಸ್ಪೂನಲ್ಲಿ ನೀವು ಮೆಜರ್ಮೆಂಟ್ ತಗೊಳ್ಳಿ, ಪರವಾಗಿಲ್ಲ. ಇದೆಲ್ಲ ಚೆನ್ನಾಗಿ ಹುರಿದಾದ್ಮೇಲೆ ಇದಕ್ಕೆ ನಾನು ಒಂದು ಸಣ್ಣ ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಬೆಳ್ಳುಳ್ಳಿ ಎಸಳು 3, ಹಾಗೆ ಸ್ವಲ್ಪ ಹುಳಿನ ಹಾಕ್ಕೊಳ್ಬೇಕು, ಸ್ವಲ್ಪನೇ ಸ್ವಲ್ಪ ಸಾಕಾಗುತ್ತೆ. ಹಾಗೆ ಅರ್ಧ ಕಪ್ಪಷ್ಟು ಕಾಯಿ ತುರಿ, ಇದಕ್ಕೆ ಕಾಯಿ ತುರಿ ತುಂಬ ಹಾಕಬಾರ್ದು, ಸ್ವಲ್ಪನೇ ಸ್ವಲ್ಪ ಹಾಕ್ಕೊಬೇಕು. ಇವಾಗ ಅದನ್ನ ಗ್ರೈಂಡ್ ಮಾಡ್ಕೊಳ್ಳೋಣ ನಾವು. ಇಲ್ಲಿ ಸೌತೆಕಾಯಿ ಅರ್ಧ ಬೇಯ್ತಾ ಬಂತು. ನಾನು ಇವಾಗ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇನ್ನೂ ಸ್ವಲ್ಪ ಹೊತ್ತು ಬೇಯೋಕ್ಕೆ ಬಿಡ್ತೀನಿ. ಇವಾಗ ನೋಡಿ, ನಮ್ಮ ಮಸಾಲೆ ರೆಡಿ ಆಗಿದೆ. ತುಂಬ ನೈಸಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ಸೌತೆಕಾಯಿನೂ ಬೆಂದಿದೆ, 3/4 ವಾಸಿಯಷ್ಟು ಸೌತೆಕಾಯಿ ಬೆಂದಿದೆ. ಇವಾಗ ಇದಕ್ಕೆ ನಾನು ಗ್ರೈಂಡ್ ಮಾಡ್ಕೊಂಡಿರೋ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ. ತುಂಬ ನೈಸಾಗಿ ಕಡ್ಕೊಳ್ಳಿ ಮಸಾಲೆನ, ತರಿಯಾಗಿ ಬೇಡ. ಇವಾಗ ಇದನ್ನ ಮಸಾಲೆನ ಬೆಂದಿರೋ ಸೌತೆಕಾಯಿಗೆ ಹಾಕ್ಕೊಳ್ಳೋಣ. ಸೌತೆಕಾಯಿ ಮೆಣಸಿನ ಸಾರು ಮಾಡುವಾಗ ಗ್ರೇವಿ ತುಂಬ ಗಟ್ಟಿನೂ ಇರಬಾರ್ದು, ತುಂಬ ನೀರಾಗೂ ಇರಬಾರ್ದು, ಮೀಡಿಯಮ್ ಆಗಿ ಇರಬೇಕು. ಹಾಗೆ ಇದಕ್ಕೆ ನಾನು ಮಿಕ್ಸಿನಲ್ಲಿ ಉಳಿದಿರುವಂತಹ ನೀರನ್ನು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ನೀವು ಸೌತೆಕಾಯಿ ಬೇಯಿಸೋವಾಗಲೂ ಅಷ್ಟೇ ತುಂಬ ನೀರು ಹಾಕಬೇಕು ಅಂತ ಏನಿಲ್ಲ, ಯಾಕಂದರೆ ಸೌತೆಕಾಯಿಯಲ್ಲಿ ನೀರಿನ ಅಂಶ ಇರುತ್ತೆ, ನೋಡಿಕೊಂಡು ನೀರು ಹಾಕ್ಕೊಳ್ಳಿ. ಇವಾಗ ನೋಡಿ, ಇಷ್ಟಾದರೆ ಸಾಕು, ಇಷ್ಟು ನೀರಾದರೆ ಸಾಕು. ಗ್ರೇವಿ ತುಂಬ ದಪ್ಪನೂ ಆಗಬಾರ್ದು, ತುಂಬ ತೆಳುನೂ ಆಗಬಾರ್ದು, ಮೀಡಿಯಮಲ್ಲಿದ್ದರೆ ಸಾಕು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ಮಸಾಲೆಗೆ. ಹಾಗೆ ಒಂದು ಸ್ವಲ್ಪ ಬೆಲ್ಲ, ಒಂದು ಸಣ್ಣ ತುಂಡು ಬೆಲ್ಲನ ಹಾಕ್ಕೊಳ್ಳಿ. ನಾವು ಬೆಲ್ಲ ಹಾಕೋದ್ರಿಂದ ಒಂಥರ ಟೇಸ್ಟ್ ಸಿಗುತ್ತೆ. ಇದು ಹುಳಿ ಖಾರ ಉಪ್ಪೆಲ್ಲ ಚೆನ್ನಾಗಿ ಮಿಕ್ಸಾಗಿ ಒಂಥರ ತುಂಬ ಚೆನ್ನಾಗಿರೋ ಫ್ಲೇವರ್ ಕೊಡುತ್ತೆ. ದೇವಸ್ಥಾನದಲ್ಲಿ ಯಾವ ರೀತಿ ಸೌತೆಕಾಯಿ ಸಾಂಬಾರು ಮಾಡ್ತಾರೋ ಅದೇ ಥರ ಇರುತ್ತೆ. ಇವಾಗ ಇದನ್ನ ಸ್ವಲ್ಪ ಕುದಿಯೋಕ್ಕೆ ಬಿಡೋಣ. ಚೆನ್ನಾಗಿ ಕುದಿ ಬರಬೇಕು, ಒಂದು 2-3 ಸಲ ಕುದಿ ಬರೋಕ್ಕೆ ಬಿಡಿ. ಆವಾಗ ಸೌತೆಕಾಯಿಗೆ ಚೆನ್ನಾಗಿ ಮಸಾಲೆ ಎಲ್ಲ ಹೇಳ್ಕೊಳ್ಳುತ್ತೆ, ಆವಾಗ ಸೌತೆಕಾಯಿನೂ ತಿನ್ನೋಕ್ಕೆ ಚೆನ್ನಾಗಿರುತ್ತೆ.
ಈ ಥರ ಮಾಡಿಕೊಟ್ರೆ ಸ್ವಲ್ಪ ಮಕ್ಕಳಿಗೂ ಇಷ್ಟ ಆಗುತ್ತೆ. ಇಲ್ಲಾಂದರೆ ತುಂಬ ಕಾಯಿ ಎಲ್ಲ ಹಾಕಿ ಮಾಡಿದರೆ ಸೌತೆಕಾಯಿ ಅಷ್ಟೊಂದು ಹಿಡಿಸಲ್ಲ ಮಕ್ಕಳಿಗೆ. ಇವಾಗ ಚೆನ್ನಾಗಿ ಕುದ್ದಾದ್ಮೇಲೆ ಗ್ಯಾಸ್ನ ಆಫ್ ಮಾಡಿ ಹಾಗೆ ಸ್ವಲ್ಪ ಒಗ್ಗರಣೆ ಕೊಡೋಣ. ಒಗ್ಗರಣೆ ಆಪ್ಷನಲ್, ಬೇಕಿದ್ರೆ ಕೊಡಬಹುದು. ಒಗ್ಗರಣೆ ಕೊಡಲಿಲ್ಲ ಅಂದರೂ ತೊಂದರೆ ಇಲ್ಲ, ಹಾಗೇ ಚೆನ್ನಾಗಿರುತ್ತೆ ಸೌತೆಕಾಯಿ ಮೆಣಸಿನ ಸಾರು. ಇದು ಕುಚ್ಚಲಕ್ಕಿಗಿಂತನೂ ಬಿಳಿ ಅನ್ನ ವೈಟ್ ರೈಸ್ಗೆ ತುಂಬಾ ಒಳ್ಳೆ ಕಾಂಬಿನೇಷನ್. ಹಾಗೆ ದೋಸೆ, ಚಪಾತಿ, ರೊಟ್ಟಿ ಯಾವುದಕ್ಕೂ ನೀವು ಇದನ್ನ ಮಾಡಿ ತಿನ್ನಬಹುದು. ತುಂಬಾ ಚೆನ್ನಾಗಿರುತ್ತೆ. ಖಂಡಿತ ಒಂದ್ಸಲ ಟ್ರೈ ಮಾಡಿ ಆದಮೇಲೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೋಡಿದ್ರಲ್ಲ ಸೌತೆಕಾಯಿ ರೆಸಿಪಿ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಟ್ರೈ ಮಾಡಿದವರು ನಂಗೊಂದು ಕಮೆಂಟ್ ಮಾಡಿ ತಿಳಿಸಿ, ಓಕೆನಾ? ತೋರಿಸಿದ್ರೆ ನಾಯಿ ಸುಚಿತ್ರ ಹೇರ್ ಸ್ಟೈಲ್ ತೋರಿಸ್ತೀನಿ. ತುಂಬ ಚೆನ್ನಾಗಿ ಒಂದು ಡ್ರೆಸ್ ಅರ್ಧ ಹಾಕಿದ್ಲು. ಏಯ್ ಸುಚ್ಚಿ ಚಂದ ಕಾಣ್ತಿದ್ದಾಳೆ ಆಯ್ತಾ? ಅವಳಿಗೆ ಸರ್ಬಿ ಶೇಲ ಸುಚ್ಚಿ ಸುಚಿತ್ರ ನಮ್ಮ ಮನೆ ಪತ್ತಲ ಬೆಸ್ ಕತ್ತು ನೋವು ಅವಳು ಓಡೋದ್ಲು. ಎರಡು ಜಡೆ ಕಟ್ಕೊಂಡಿಲ್ಲ, ಅದನ್ನ ತೋರ್ಸೋಣ ಅಂದ್ರೆ ಜಾಡೆ ಚಂದ ಕಾಣ್ತುಂಟು. ಆಮೇಲೆ ತೋರಿಸ್ತೀನಿ, ಕದ್ದಾದ್ರೂ ವಿಡಿಯೋ ಮಾಡ್ತೀನಿ. ಅಪ್ಪ ನನ್ನ ಕುತ್ತಿಗೆಲ್ಲ ನೋವು ಬಂತು ಇವಳು ಇಳಿಯೋದ್ರಲ್ಲಿ. ದೇವ್ರೆ, ಜಡೆ ಕಟ್ಟಿತ್ತು ಅಷ್ಟೇ. ಇವಾಗ ಕದ್ದು ವಿಡಿಯೋ ತೆಗ್ದಿದ್ದು ನಾನು. ಇದನ್ನು ನೋಡಿದರೆ ಬೈತಾಳೆ. ನಾನು ವಿಡಿಯೋ ಅಪ್ಲೋಡ್ ಆದಮೇಲೆ ನೋಡೋದು ಗ್ಯಾರಂಟಿ ಬೈತಾಳೆ ನನಗೆ ನಾಳೆ. ಅಬ್ಬಾ, ಅವಳ ಹತ್ರ ಜಗಳ ಮಾಡಿ ಕುತ್ಕೆ ಅದ ನೋವು ಬಂತು ನನಗೆ. ಓಕೆ, ಇವಾಗ ಮಧ್ಯಾಹ್ನ ಆಗ್ತಾ ಬಂತು 12. ಓಕೆ, ಇವಾಗ 1 ಗಂಟೆ ಆಗ್ತಾ ಬಂತು. ಇನ್ನು ಊಟ ಮಾಡಿ ಕೃಷ್ಣ ಇಲ್ಲ ಆಟಾಡಕ್ಕೆ ಹೋಗಿದ್ದಾನೆ, ಬರಬೇಕಷ್ಟೇ. ಅಲ್ಲಂದಮೇಲೆ ಅವನು ಮಗಿಸ್ಬೇಕು. ಆಮೇಲೆ ಒಂದು ಸಲ ಇವತ್ತು ವನಜಕ್ಕನ ಮನೆಗೆ ಹೋಗಿ ಬರೋಣ ಆಯಿತಾ? ಇವತ್ತು ಪಚ್ಚು ಹತ್ರ ಸ್ವಲ್ಪ ಜಗಳ ಮಾಡೋಕ್ಕಿದೆ ನನಗೆ, ಏನಕ್ಕಂತ ಹೇಳ್ತೀನಿ ಅಲ್ಲಿಗೆ ಹೋಗೋತ್ತಿಗೆ. ಓಕೆ, ಆಮೇಲೆ ಸಿಗ್ತೀನಿ. ನಾವಿವಾಗ ಪಚ್ಚು ಮನೆಗೆ ಹೋಗೋಣ ಬನ್ನಿ. ಪಚ್ಚು ಹತ್ರ ಸ್ವಲ್ಪ ಜಗಳ ಆಡೋಕ್ಕಿದೆ ನನಗೆ. ಅದ ಕೃಷ್ಣ ಪಚ್ಚು ನೊಟ್ಟು ಲಡೈ ಮನ್ಪಡೋದಾ? ದಾದ ಲಡೈ ಮನ್ಪುನು ಆಯ್ತಂದ್ರೆ ಲಡೈ ಮನ್ಪು ಪಚ್ಚು. ಪಚ್ಚು ಅಮ್ಮ ವನಜಕ್ಕ ಚಟ್ಟಂಬಡೆ ಮಾಡಿ ಕೊಟ್ಟಿದ್ರು, ಭಾರಿ ಚಂದ ಉಂಟು. ಪಚ್ಚು ಲಡೈ ಅನ್ಪುಗ ಅಡಿಕೆ ಸಿಪ್ಪೆ ಪೂಜಲಿಕ್ಕೆ ಬೇಕು. ಅಡಿಕೆ ಸಿಪ್ಪೆ ಹೆಂಗೆ ಗೊತ್ತುಂಟ ತೆಗೆದು ಗೋಣಿಗೆ ಹಾಕುದು. ವಿಡಿಯೋ ಒಂದೊಂದು ಎಲ್ಲ ಒಂದು ಬಂತು. ಈರುಳ್ಳಿ ಬಜ್ಜಿ ಪುಡ್ಸಲ ಎಲ್ಲ ಇದ್ದಿದ್ದು ಆ ಸೈಡ್ ಲೈಕ್ ಆವಡುಂದೆ ಮನ್ಪುಡತ್ತ ಅವೇ ಉಚ್ಚಿ ನಾನು ದಾಲ ಮಲ್ತು ಕೊರ್ಪುಜಿ ಒಕ್ಲ ಒಂಜಿ ಗ್ರೂಪ್ ಉಂಡು ಐಟು ವಿಡಿಯೋ ಮಲ್ದೆ ರೈಟ್ ಎಂಡ ಒಂಜಿ ಫೋಟೋ ಇಜ್ಜಿ ಬೊಕ ಮಾತೇರ್ನಾಲ ಉಂಡು ಬೊಕ ದಾದ ಗೊತ್ತೇ ಅಕ್ಲೊಂಜಿ ಗ್ರೂಪ್ ಅವ್ರದ್ದೊಂದು ಗ್ರೂಪ್ ಉಂಟು. ಅದರಲ್ಲಿ ಒಂದು ವಿಡಿಯೋ ಮಾಡಿದೆ, ಪಚ್ಚು ವಿಡಿಯೋ ಮಾಡಿದ್ದು. ವಿಡಿಯೋದಲ್ಲಿ ನಾನೊಬ್ಳಿಲ್ಲ, ನಾನು ಅವರಿಗೆ ತಿಂಡಿ ಮಾಡ್ಕೊಡ್ಲಿಕ್ಕೆ ನಾನು ಬೇಕು. ಆಂಟಿ ಅವರೆಲ್ಲ ಇಲ್ಲ, ಮಕ್ಕಳು ಮಾತ್ರ. ಇದು ಆಂಟಿ ಮತ್ತೆ ಅವರು ಕೂಗಿ ಎಲ್ಲ ಹಾಕಿದ್ರು. ಆಯ್ತಾ ಕೂಗಿ ಮಾಡಿದ್ದು. ಮತ್ತೆ ಲಾಸ್ಟಿಗೆ ಚೊರೆ ಮಾಡಿ ಮಾಡಿ ಪಚ್ಚು ಮತ್ತೆ ನನ್ನನ್ನು ವಿಡಿಯೋಗೆ ಸೇರಿಸಿದ್ದು. ಹಾಕಿದ್ದೀನಿ ನಾನೀಗ ಕೂಗಿ ಕೂಗಿ ಹಾಕಿದ್ದಾನೆ.
ಕೆಲಸ ಮತ್ತೆ ಅವರಿಗೆ ಪಕೋಡ ಮಾಡಿ ಕೊಡ್ಬೇಕು, ಅವ್ರ ಜೊತೆ ಆಟ ಆಡ್ಬೇಕು. ಆದ್ರೂ ಗ್ರೂಪ್ ಅಲ್ಲಿ ನಾನ್ ಮಾತ್ರ ಇಲ್ಲ, ಬೇಜಾರ ಅಲ್ಲ ಆಟ ಆಡಿಕ್ಕೆ ನಾವು ಬರ್ತಿಲ್ಲ, ನೀವೇ ಬರ್ತಿದ್ರು. ನಾ ಪಕೋಡ ಎಲ್ಲ ಇಜ್ಜಿ ಓಡಿಲ್ಲ ಇಜ್ಜಿ ದೂರ ಎಂಕ್ಲ ಜೋಕ್ಲು ಲಾಕ್ಡೌನ್ ಏತು ಬೇಳೆ ಮಲ್ತುವ ಬೇಳೆ ಬೋಡಿತ್ತಿನ ಪಲ್ಲೆ ಬರ್ಪೇರ ತಮ್ಮ ಪಕ್ಕಡೆ ನಾಯಿಗೂ ಪಲ್ಯ ಯಾವ ಕುಡಿ ತಿಂತಿಲ್ಲ. ಇಂಟ್ರೊಡ್ಯೂಸ್ಮೆಂಟ್ ಇನ್ಸ್ಟಾಗ್ರಾಮ್ ಪಾಡ್ದು ಅವೇ ಪಾಡ್ಲೆ ಈತಿಲ್ಲ ಜೋಕುಲ ಇನ್ಸ್ಟಾಡಿಗೆ ದೇವರೇ ಇನ್ಸ್ಟಾಡುಲ್ಲ ಇನ್ಸ್ಟಾಡ್ ಮಾತ್ರ ಈಗ ಅಂತ ನಾಳೆ ಸಾರಿದ್ದ ನಾಳೆ ಸರಿ ಆಗ್ತದೆ ಅದ ಕೃಷ್ಣ ತಾಂಡಿ ಯಾನು ಪ್ರಜ್ಜನ ಇಲ್ಲ ವಿಡಿಯೋ ಮಲ್ತೊಂದುಲ್ಲೆ ಮಾತಾರ್ಲ ತೂದು ಸಹಕರಿಸೋಡು ಒಂದು ವ್ಯೂ ಸೈನ್ ದುಡ್ದು ಮಿಕ್ಸ್ ಆಂಡಲ್ಲ ಬರೋಣ ದಿನ ಸಣ್ಣ ತೂತೀರ ಎಂಕ್ಮೇಲೆ ಬಜ್ಜೆಗಲ್ಲ ಅದ 5 ದಿವಸ ಯಾವತ್ತಾ ಫಸ್ಟ್ ಪಚ್ಚು ತುಲೆ ಪಚ್ಚು ತುಲೆ ಪಚ್ಚು ನೋಡಿ ಪಚ್ಚು ಜೂನಿಯರ್ ಸಿದ್ಧಾರ್ಥ್ ಮುಖಕ್ಕೆ ಕಸ ಇಡುವುದನ್ನು ಇಟ್ಕೊಂಡಿದ್ದಾರೆ. ಕಾರಣ ಅವರು ಕಾಲೇಜ್ಗೆ ಹೋಗ್ತಾ ಇದ್ದಾರೆ, ಫ್ರೆಂಡ್ಸ್ ಯಾರು ಟೀಸ್ ಮಾಡಬಾರ್ದು ಅಂತ ಮುಖ ಕಾಣಿಸೋಕೆ ಬಿಡ್ತಿಲ್ಲ. ಎಂಕ್ಲ ಮನೆ ಚಟ್ಟಂ ಬಡೆ ಮತ್ತೊಂದು ತುಲಿ ಚಟ್ಟಂ ಬಡೆ ಪಚ್ಚಿದ ಅಮ್ಮ ಸ್ವಲ್ಪ ನಾಚಿಕೆ ಜಾಸ್ತಿ, ಅದಕ್ಕೆ ಮುಖ ತೋರಿಸ್ತಿಲ್ಲ ಅವರು. ನೋಡಿ ತುಂಬಾ ಚಂದ ಅಡುಗೆ ಮಾಡ್ತಾರೆ, ಚಟಮಡೆ ಮಾಡಿದ್ದಾರೆ ಸೂಪರ್. ಒಂದ್ಸಲ ಮನೆ ರೌಂಡ್ ಹೊಡ್ಕೊಂಡು ಬರುವ. ಅಚ್ಚು ಬರ್ಡೇಯಲ್ಲಿ ನಾನು ಇಲ್ಲಿದೆಲ್ಲ ವಿಡಿಯೋ ಮಾಡಿದ್ದೀನಿ, ನೋಡಿರ್ಬೋದು ನೀವು ಮೇಲ್ಗಡೆದೆಲ್ಲ ಅಚ್ಚುದು ಬರ್ಡೇಗೆ. ವಿಡಿಯೋನ ಯಾರು ನೋಡಿಲ್ಲ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೋಡಿ ಆಯ್ತಾ. ಇದು ಪಚ್ಚು ರೂಮ್ ಅಂತ, ಪಚ್ಚು ರೂಮ್. ನಾನು ಬಂದರೆ ಮನೆ ಚಕ್ಕನ ಮನೆ, ಇಲ್ಲಾಂದರೆ ಯೋಗಿ ತಕ್ಕನ ಮನೆ. ನಮ್ದು ಇದೆ ಟ್ರಿಪ್, ಆ ಮನೆಯಿಂದ ಈ ಮನೆ, ಈ ಮನೆಯಿಂದ ಆ ಮನೆ. ಪುರ್ಸೊತ್ತಿದ್ರೆ ಮಾತ್ರ ಖುಷಿ ಆಗುತ್ತೆ. ಮಕ್ಕಳೆಲ್ಲ ಇರ್ತಾರಲ್ಲ, ಆಟ ಆಡ್ತಿರ್ತಾರೆ. ನಾನು ಆಡೋದು ಕಡಿಮೆ, ಮನೆ ಕೆಲಸ ಆಗೋತ್ತಿಗೆ ಟೈಮ್ ಆಗುತ್ತೆ. ಬನ್ನಿ ಹೋಗೋಣ ಕೆಳಗೆ. ಇವಾಗ ನಮ್ಮ ಸಿಟ್ಔಟ್ ಅಲ್ಲಿ ಮಕ್ಕಳೆಲ್ಲ ಆಟ ಆಡ್ತಿದ್ದಾರೆ. ಕಣ್ಣ ಮುಚ್ಚಂತೆ, ಕಣ್ಣ ಮುಚ್ಚಿ ಅಲ್ಲ ಒಳ್ಳೆ ಗೊಬ್ಬರ ಅಲ್ಲ. ಫಸ್ಟ್ ನಾಳೆ ಸಾರಿ ತುಂಬ ನಗಲೆ ಒಂಜಿ ಈರೇ ಕಟ್ಟೋಡಿಂಗ್ಲು ಫಸ್ಟ್ ಮಿತೇಶ. ಇವಾಗ ಮಿತೇಶ್ಗೆ ಕಣ್ಣಿಗೆ ಬಟ್ಟೆಯನ್ನು ಕಟ್ತಾ ಇದ್ದೇವೆ. ಲಕ್ಷ್ಮೀ ವೃಂದಾವನದವರು
Let's just make easy. If you wanna please me easy. Let's just get lost there. No one can find us. Nothing to lose because we don't need much. Just easy. But we work it out when we talk for a while. Now that I have ನಮ್ಮ ವಾಲಿಬಾಲ್ ಆಟ ಆಡ್ದಲ್ಲಿ ನೋಡ್ಲಿ ಮತ್ತೆ ಅದೆಂತ ನೋಡ್ಲಿ ಕನ್ನಡ ಸರಿಯಾದ ಸರಿ ಉಂಟಲ್ಲ ನಾವು ಫಸ್ಟ್ ಊಟ ಮಾಡಿ ಬಾ ಅವ್ರು ವಾಲಿಬಾಲ್ ಆಟ ಆಡಿ ಬರ್ತಾರೆ ಬಾಯ್ ಚಿಂತೆ ಮಾಡಾರೆ ಆಂಟಿ ಆಡಲಿ ನೋಡಿ ಇದೇ ನಮ್ಮ ದಿನಚರಿ ಮಕ್ಕಳ ಜೊತೆ ಆಟ ಆಡೋದು, ಕೆಲಸ ಮಾಡೋದು, ಅಡುಗೆ ಮಾಡೋದು ಇಷ್ಟಾದ್ಮೇಲೆ ಹಿಂಗೆ ಡೈಲಿ ಇದೇ ಥರ ಇರುತ್ತೆ. ಸ್ವಲ್ಪ ಅಷ್ಟೇನು ಚೇಂಜಸ್ ಇರೋಲ್ಲ ನನ್ನ ದಿನಚರಿನಲ್ಲಿ. ಕೆಲಸ, ಆಟ ಆಡೋದು, ಮಕ್ಕಳ ಜೊತೆ ಹಿಂಗೆ ಇರುತ್ತೆ. ನಿಮಗೆ ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ. ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ, ಎಲ್ಲರನ್ನೂ ಖುಷಿಯಾಗಿಟ್ಕೊಳ್ಳಿ. ಜೈ ರಾಧೆ ಕೃಷ್ಣ. Krishna Krishna Hare Krishna Krishna Hare Krishna Krishna